ಸರ್ಕಾರಿ ಹುದ್ದೆಗಳಿಗೆ ಹೋಗಬೇಕಾದ ಯುವಕ ಯುವತಿಯರಿಗೆ ಮಾಹಿತಿಯ ಕೊರತೆಯಿಂದಾಗಿ ಸರ್ಕಾರಿ ಉದ್ಯೋಗದ ಕಡೆಗೆ ಒಲವು ತೋರಿಸಲು ಸಾಧ್ಯವಾಗುತ್ತಿಲ್ಲವೆಂಬುದನ್ನು ಮನಗಂಡಿರುವ ಮೂಡಬಿದ್ರೆಯ ಠಾಣೆಯ ಪೊಲೀಸ್ ನಿರೀಕ್ಷಕ ದಿನೇಶ್ ಕುಮಾರ್ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕ ಯುವತಿಯರಿಗೆ ಮೂಡಬಿದ್ರೆ ಸಮಾಜ ಮಂದಿರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು. ಪೊಲೀಸ್ ನಿರೀಕ್ಷಕ ಬಿಎಸ್ ದಿನೇಶ್ ಕುಮಾರ್ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ಪೊಲೀಸ್ ಅಂದ್ರೆ ಸಂವಿಧಾನ ನೀಡಿದ ಸ್ವಾತಂತ್ರ್ಯವನ್ನ ಜನರಿಗೆ ಧಕ್ಕೆಯಾಗದಂತೆ ಕಾಪಾಡುವುದು, ನಮ್ಮ ಜಿಲ್ಲೆಯ ಆಚಾರ ವಿಚಾರ ಆಚರಣೆಗಳ ಬಗ್ಗೆ ತಿಳಿದುಕೊಂಡು ಕಾರ್ಯನಿರ್ವಹಿಸಲು ನಮ್ಮದೇ ಜಿಲ್ಲೆಯ ಅಧಿಕಾರಿಗಳ ಅಗತ್ಯವಿದೆ. ಅದಕ್ಕಾಗಿ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಉದ್ಯೋಗದ ಕಡೆಗೆ ಒಲವು ತೋರಿಸಿ ಪೊಲೀಸ್ ಸಹಿತ ವಿವಿಧ ಇಲಾಖೆಗಳಲ್ಲಿ ಅವಕಾಶಗಳನ್ನು ಪಡೆದುಕೊಳ್ಳಬೇಕು. ಎಲ್ಲಾ ಕಡೆಗಳಲ್ಲೂ ಸಮಸ್ಯೆಗಳಿವೆ, ಆದರೆ ಪ್ರತಿದಿನ ಬರುವ ಸಮಸ್ಯೆಗಳನ್ನ ಎದುರಿಸಿ ನಿಲ್ಲುವುದೇ ನಿಜವಾದ ಯಶಸ್ಸು ಎಂದು ಹೇಳಿದರು. ನನಗೆ ನಿಮ್ಮಷ್ಟು ಮಾಹಿತಿ ಇಲ್ಲ, ನನಗೆ ನಿಮ್ಮಷ್ಟು ಮಾರ್ಕ್ಸ್ ಇಲ್ಲ, ನನಗೆ ನಿಮ್ಮಷ್ಟು ನಾನು ಮತ್ತೆ ಫಸ್ಟ್ ಬೆಂಚು ಕಲ್ಪನೆ ಬೇಡ. ಏಕೆಂದ್ರೆ ಕಲ್ ಮಾಡ್ಕೊಂಡು ಕೂತ್ಕೊಂಡು ಓದಿ ಹಾಗೆ ನೋಡಿ. ಜೀವನದಲ್ಲಿ ಎರಡು ಕೆಲಸ ಮಾತ್ರ ಒಪ್ಪಿಕೊಳ್ಳಿ. ಯಾವುದೇ ವಿಚಾರ ನೋಡ್ಕೊಳ್ಳಿ, ಊಟ ಮಾಡೋ ವಿಚಾರ ನೋಡ್ಕೊಳ್ಳಿ, ಬೇರೆ ವಿಶ್ರಾಂತಿ ತಗೊಳ್ಳೋ ವಿಚಾರ ನೋಡ್ಕೊಳ್ಳಿ, ಎರಡು ಕೆಲಸ ನಾವು ಒಬ್ಬರಿಗೆ ಮಾಡಬಾರ್ದು. ಅವ್ರು ಹೇಳಿದಾಗೆ ಕಷ್ಟಗಳನ್ನ ಒದ್ದು ಅದ್ರ ಮೇಲೆ ಎದ್ದು ನಿಂತ್ಕೊಂಡು ಅದು ಯಶಸ್ಸು. ಯಾವುದೋ ಒಂದು SSLC ಎಕ್ಸಾಮಲ್ಲಿ ಪಾಸ್ ಆದ, ಯಾವುದೋ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ವಿನ್ ಆದ, ಇನ್ನೊಂದಾದರೂ ಮತ್ತು ಅದೇ ಯಶಸ್ಸಲ್ಲ. ಅರ್ಥ ಆಯ್ತಾ? ಯಾವುದೋ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾಸ್ ಆದ, ಏನೋ ಮಾರ್ಕ್ ಇದ್ದ, ಮತ್ತೊಂದು ಯಾವುದೋ ಅದು ಯಶಸ್ಸು. ಪ್ರತಿದಿನ ಬರುವಂತಹ ಚಾಲೆಂಜ್ ಫೇಸ್ ಮಾಡೋದನ್ನ ನಮ್ಮ ನೆಕ್ಸ್ಟ್ ಜನರೇಷನ್ ಹೇಳ್ಕೊಡೋದಿಲ್ಲ. ಮೂಡಬಿದ್ರೆ ವಲಯ ಅರಣ್ಯ ಇಲಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಮಂಜುನಾಥ್ ಗಾಣಿಗ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾಹಿತಿ ನೀಡಿ, ಅರಣ್ಯ ಇಲಾಖೆಯಲ್ಲಿ ಆನೆ ಕಾವಾಡಿಗ ಹುದ್ದೆಯಿಂದ DFO-ವರೆಗೂ ಹುದ್ದೆಗಳಿವೆ. ಇದರಲ್ಲಿ ಅರಣ್ಯ ರಕ್ಷಕ ಮತ್ತು ವೀಕ್ಷಕರು ಇಲಾಖೆ ಮತ್ತು ಸಮಾಜದ ಕೊಂಡಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ. ಉಪ ವಲಯ ಅರಣ್ಯಾಧಿಕಾರಿಗಳು ಹೋಬಳಿ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ RFO ಹುದ್ದೆಯು ತಾಲೂಕು ಮಟ್ಟದಲ್ಲಿರುತ್ತದೆ. ಹುದ್ದೆಗಳಿಗೆ ದೈಹಿಕ ಪರೀಕ್ಷೆಗಳು ಮುಖ್ಯವಾಗುತ್ತದೆ ಎಂದು ಹೇಳಿದರು. ನಾವು ಒಂದು ಹೋಬಳಿ ಮಟ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತೇವೆ. ಒಂದು 4-5 ಗ್ರಾಮಗಳನ್ನು ಬರ್ತವೆ, ಒಂದು ಹೋಬಳಿ ಮಟ್ಟದ ಅಧಿಕಾರಿಗಳಾಗಿರ್ತೇವೆ. ಹಾಗೆ ನಮ್ಮ ನಂತರ ಬರುವಂಥದ್ದು ರೇಂಜ್ ಫಾರೆಸ್ಟ್ ಆಫೀಸರ್, ವಲಯ ಅರಣ್ಯಾಧಿಕಾರಿ ಅನ್ನುವಂಥ ಹುದ್ದೆ. ವಲಯ ಅರಣ್ಯಾಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ತಾರೆ. ತಾಲೂಕು ಮಟ್ಟದಲ್ಲಿ ಅವರಿಗೆ ಒಂದು ಆಫೀಸ್ ಇರ್ತದೆ. ಅವರ ಆಫೀಸ್ ಅಂಡರಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತೇಳಿ ACF ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅನ್ನುವಂಥ ಹುದ್ದೆ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯವರು KPSC ಥ್ರೂ ನೇಮಕ ಆಗ್ತಾರೆ. ನಮ್ಮದು ಅರಣ್ಯ ಇಲಾಖೆಯ ರೇಂಜರ್ವರೆಗಿನ ಹುದ್ದೆ ಇದೆಯಲ್ಲ, ಅದು ಇಲಾಖೆಯಿಂದಲೇ ನೇಮಕ ಆಗ್ತದೆ. ಬೈ ಡಿಪಾರ್ಟ್ಮೆಂಟ್ ಇದ್ದಲ್ಲಿ ನೇಮಕ ಆಗ್ತದೆ. ನಮ್ಮದೇ ಅರಣ್ಯ ಇಲಾಖೆಯ ಒಂದು ಸೈಟ್ ಇರ್ತದೆ, ಅರಣ್ಯ ಇಲಾಖೆಯ ಒಂದು ಕ್ರೈಟೀರಿಯಾ ಇರ್ತದೆ. ಹಾಗೆ ಅರಣ್ಯ ಇಲಾಖೆಗೆ ಆಗುವಂಥ ಒಂದು ಫಿಸಿಕಲ್ ಫಿಟ್ನೆಸ್ ಅನ್ನುವಂಥ ಟೆಸ್ಟ್ಗಳಿರ್ತವೆ. ಮೂಡಬಿದ್ರೆ ಅಗ್ನಿಶಾಮಕ ಠಾಣೆಯ ಪ್ರಮುಖ ಅಗ್ನಿಶಾಮಕರಾದ ಮೊಹಮ್ಮದ್ KS, ಮೂಡಬಿದ್ರೆ ಪೊಲೀಸ್ ನಿರೀಕ್ಷಕ ಸುದೀಪ್, ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಯಾಗಿರುವ ಪ್ರಸಾದ್ ಅಮೀನ್, ಇಲಾಖೆಯ ಸಿಬ್ಬಂದಿಗಳಾದ ಚಂದ್ರಹಾಸ್ ರೈ, ಪರಶುರಾಮ ಹಾಗೂ ಅರುಣ್, ಶಿಕ್ಷಕ ಪ್ರಕಾಶ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಒಟ್ಟು 50 ಜನ ಯುವಕ ಯುವತಿಯರು ಕಾರ್ಯಾಗಾರದಲ್ಲಿ ಪಾಲ್ಗೊಂಡರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.